ಬಿಡುಗಡೆಗೂ ಮುನ್ನ ಭಾರಿ ಕುತೂಹಲ ಹಾಗೂ ನಿರೀಕ್ಷೆ ಮೂಡಿಸಿದ ಪೆನ್ಸಿಲ್ ಬಾಕ್ಸ್ ಕನ್ನಡ ಚಿತ್ರ ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು ಎಲ್ಲೆಡೆ ಪ್ರೇಕ್ಷಕ ವರ್ಗದಿಂದ ಅಭೂತಪೂರ್ವ ಸ್ಪಂದನೆ ಸಿಗ್ತಾ ಇದೆ. ಕರಾವಳಿ ಪ್ರತಿಭೆಗಳೇ ಸೇರಿ ನಿರ್ಮಿಸಿರುವ ಚಿತ್ರ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿತ್ತು. ಇದೀಗ ಪುತ್ತೂರಿನ ಅರುಣಾ ಥಿಯೇಟರ್ನಲ್ಲಿ ಭರ್ಜರಿ ಹೌಸ್ಫುಲ್ ಪ್ರದರ್ಶನ ಕಾಣುವ ಮೂಲಕ ಭಾರಿ ಹವಾ ಕ್ರಿಯೇಟ್ ಮಾಡಿದೆ. ಪೆನ್ಸಿಲ್ ಬಾಕ್ಸ್ ಪ್ರತಿಯೊಬ್ಬರ ಬಾಲ್ಯದ ದಿನಗಳನ್ನ ನೆನಪಿಸುವ ಚಿತ್ರ. ಕರಾವಳಿಯ ಬಹುಮುಖ ಪ್ರತಿಭೆಗಳೇ ಸೇರಿ ಮಾಡಿರುವಂತಹ ಪೆನ್ಸಿಲ್ ಬಾಕ್ಸ್ ಚಿತ್ರ. ಪೆನ್ಸಿಲ್ ಬಾಕ್ಸ್ನ ಸಿನಿಮಾ ಟ್ರೈಲರ್ ಪೋಸ್ಟರ್ ಬಿಡುಗಡೆಯಾದಾಗಲೇ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿತ್ತು. ಇದೀಗ ಎಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಿದೆ. ಪೆನ್ಸಿಲ್ ಬಾಕ್ಸ್ ಒಂದು ಉತ್ತಮ ಕಥಾವಸ್ತುವನ್ನ ಅದ್ಭುತವಾಗಿ ಹೆಣೆದಿದೆ. ಎಲ್ಲರನ್ನ ಬಾಲ್ಯದ ನೆನಪುಗಳತ್ತ ಕರೆದೊಯ್ಯುವಂತಿದೆ. ಕೌಟುಂಬಿಕ ಕಥೆ, ಮಕ್ಕಳ ಭಾವನೆಗಳನ್ನ ಅದ್ಭುತವಾಗಿ ಚಿತ್ರಿಸಲಾಗಿದ್ದು, ಮಕ್ಕಳನ್ನ ಒಂದು ಒಳ್ಳೆಯ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಯಾವ ರೀತಿಯ ಬದಲಾವಣೆಯಾಗುತ್ತೆ ಅನ್ನೋದನ್ನ ಪೆನ್ಸಿಲ್ ಬಾಕ್ಸ್ ತೋರಿಸಿದೆ. ದೃಶ್ಯ ಮೂವೀಸ್ ಬ್ಯಾನರ್ನಡಿಯಲ್ಲಿ ಉದ್ಯಮಿ ದಯಾನಂದ್ ಎಸ್ ರೈ ಅವರ ನಿರ್ಮಾಣದಲ್ಲಿ ತಯಾರಾದ ಚಿತ್ರ ಪೆನ್ಸಿಲ್ ಬಾಕ್ಸ್. ಈ ಚಿತ್ರಕ್ಕೆ ಸಾಹಿತ್ಯ ಸಂಭಾಷಣೆಯ ಜೊತೆಗೆ ನಿರ್ದೇಶನವನ್ನ ಮಾಡಿದವರು ರಜಾಕ್ ಪುತ್ತೂರು. ಸಿನಿಮಾದ ಹಾಡುಗಳಂತೂ ಸೂಪರ್ ಡೂಪರ್ ಆಗಿ ಮೂಡಿಬಂದಿದೆ. ಮಕ್ಕಳ ಕಥಾನಕವನ್ನ ಒಳಗೊಂಡ ಸದಭಿರುಚಿಯ ಮನೋರಂಜನೆಯ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಲು ತೆರೆಗೆ ಬಂದಿದೆ. ಬೈಕಾದ್ರೇನು ತಲೆ ನಂದೆಲ್ವಾ, ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ಸದ್ಯ ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲೂ ಪೆನ್ಸಿಲ್ ಬಾಕ್ಸ್ ಹವಾ ಶುರುವಾಗಿದ್ದು, ಅರುಣಾ ಥಿಯೇಟರ್ನಲ್ಲಂತೂ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಅನ್ನ ಕೂಡ ನೀಡಿದ್ದಾರೆ. ಇನ್ನು ಪೆನ್ಸಿಲ್ ಬಾಕ್ಸ್ ಚಿತ್ರದ ತಾರಾಗಣದಲ್ಲಿ ಸ್ಟಾರ್ ಸುವರ್ಣ ಡ್ಯಾನ್ಸ್ ಖ್ಯಾತಿಯ ಹಾಗೂ ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಮನೆಮಾತಾದ ಪುತ್ತೂರಿನ ದೀಕ್ಷಾ ಡಿ ರೈ ಹಾಗೂ ಮಂಗಳೂರಿನ ಸಮೃದ್ಧ ರೈ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕರಾವಳಿಯ ಖ್ಯಾತ ನಟರಾದ ಅರವಿಂದ್ ಬೋಳಾರ್ ಮತ್ತು ಭೋಜರಾಜ್ ವಾಮಂಜೂರು ವಿಶೇಷ ಪಾತ್ರದ ಮೂಲಕ ಕನ್ನಡದಲ್ಲಿ ತಮ್ಮ ಝಲಕ್ ತೋರಿಸಿದ್ದಾರೆ. ರಮೇಶ್ ರೈ ಕುಕ್ಕುವಳ್ಳಿ ಗಮನಾರ್ಹ ಪಾತ್ರದಲ್ಲಿ ಮಿಂಚಿದ್ದಾರೆ. ಚಿತ್ರನಟಿ ನಿರೀಕ್ಷಾ ಶೆಟ್ಟಿ ಮತ್ತು ಆರ್ಯನ್ ಅವರು ಅತಿಥಿ ಕಲಾವಿದರಾಗಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ಕರಾವಳಿಯ ಅನೇಕ ಪ್ರತಿಭೆಗಳು ಈ ಚಿತ್ರದ ಮೂಲಕ ಕಾಣಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪೆನ್ಸಿಲ್ ಬಾಕ್ಸ್ ಒಂದು ಉತ್ತಮ ಸಂದೇಶವನ್ನ ಇಟ್ಟುಕೊಂಡು ಬಿಡುಗಡೆಗೊಂಡಿದ್ದು, ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದು ಬರೀ ಪೆನ್ಸಿಲ್ ಬಾಕ್ಸ್ ಆಗಲ್ಲ ಸರ್. ಮತ್ತೆ ನಾನು ಲೆಕ್ಕದಲ್ಲಿ ತುಂಬಾ ವೀಕ್. ನೀನು ಕಲೀಲಿಕ್ಕೆ ಬರುದಾ ಅಲ್ಲ ಕ್ಲಾಸ್ ರೂಮಲ್ಲಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ? ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ಸ್ಕೂಲಲ್ಲಿ ನೀನೇ ಟಾಪರ್ ಆಗ್ಬೇಕು. ಅದಾಗಲ್ಲ. ಹಾಗೆ ಬಿಡ್ಲಿಕ್ಕೆ ಇಸ್ರೋವಾ? ಏನದು ಮಾತಾಡ್ತಾ ಇದೀಯಾ? ಹತ್ರ ಬನ್ನಿ ಸರ್. ಯಾಕೆ? ನನ್ನ ಪ್ಯಾಂಟ್ ಹರಿದೋಗಿದೆ ಸರ್. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಪುತ್ತೂರು.